ಚಿಕ್ಕ ನೋಡಿ ಫುಲ್ ಬರ್ತದ ಅದು ರೀಟಾ ಭಯ ಆಯ್ತಾ ಹಿಂದೆಯಿಂದ ಮಾತಾಡ್ತಿದ್ದಾರೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಇವತ್ತು ಮಂಗಳೂರಿಗೆ ಹೊರಟಿದ್ದೇವೆ, ಹಾಗೆ ವ್ಲಾಗ್ ಮಾಡುವ ಅಂತ. ಬ್ರೇಕ್ಫಾಸ್ಟ್ ಎಲ್ಲ ಆಯಿತು. ಇವತ್ತು ಬ್ರೇಕ್ಫಾಸ್ಟಿಗೆ ಅಮ್ಮ ನೀರು ದೋಸೆ ಮತ್ತು ಕಡಲೆ ಸಾರಲ್ಲ, ಅದು ಸುಕ್ಕ ಮಾಡಿದರು. ಒಂದು ಚಿಕನ್ ಸುಕ್ಕ ಮಾಡ್ತಾರಲ್ಲ ಆ ಟೈಪಲ್ಲಿ ಕಡಲೆ ಸುಕ್ಕ ಮಾಡಿದರು. ಅದಕ್ಕೆ ಸ್ವಲ್ಪ ಇದು ಹಾಕಿದ್ರು, ಎಂತ ಹಲಸಿನ ಬೀಜ. ನಂಗೆ ಇಷ್ಟ ಇಲ್ಲ, ನಾನು ಕಡಲೆ ಮಾತ್ರ ತಿಂದೆ. ಸೊ ಅದು ಬ್ರೇಕ್ಫಾಸ್ಟ್ ಎಲ್ಲ ಆಗಿ ಈಗ ಹೊರಟದ್ದು ಮ್ಯಾಂಗ್ಳೂರಿಗೆ. ಮೇನ್ ಪರ್ಪಸ್ ವಿ ಹ್ಯಾವ್ ಅ ಡಾಕ್ಟರ್ ಅಪಾಯಿಂಟ್ಮೆಂಟ್. ಸೊ ಅದಾದಮೇಲೆ ಸ್ವಲ್ಪ ಶಾಪಿಂಗ್ ಉಂಟು. ಶಾಪಿಂಗ್ ಯಾಕೆ ಅಂದರೆ ಮಾವನ ಮನೆ ಒಕ್ಕಲಿದೆ ಆಯಿತಾ, ಹೌಸ್ ವಾರ್ಮಿಂಗ್. ದಟ್ ಈಸ್ ಈ ಮಂತ್ ಎಂಡಿಗೆ. ಸೊ ಅಮ್ಮನ ಅಣ್ಣನ ಹೌಸ್ ವಾರ್ಮಿಂಗ್ ಸೆರೆಮನಿ. ಸೊ ಅದಕ್ಕೆ ಏನಾದರೂ ಗಿಫ್ಟ್ ಕೊಡಬೇಕಲ್ಲ. ಹಾಗೆ ನಾವೆಂತ ಪ್ಲ್ಯಾನ್ ಮಾಡಿದಂದರೆ, ಫಸ್ಟ್ ಆಂಟಿಲಿ ಕೇಳಿದ್ದೇವೆ, ನಿಮ್ಗೆ ಏನು ಬೇಕು ಏನಿಲ್ಲ ಹಾಗೆ ಹೀಗೆ ಹಿಂಟ್ ಕೇಳ್ತೇವಲ್ಲ ಏನೆಲ್ಲ ತಗೊಳ್ಳಿಕ್ಕೆ ಉಂಟು ಅಂತ. ಸೊ ಅವ್ರು ಏನು ಹೇಳಿದ್ದಾರೆ ಅದ್ರ ಪ್ರಕಾರ ಏನಾದರೂ ಪರ್ಚೇಸ್ ಮಾಡುವ ಅಂತ ಅಂದ್ಕೊಂಡಿದ್ದೇವೆ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ವಿತ್ ಟುಡೇಸ್ ವಿಡಿಯೋ. ಹೊರಡುದಾ ಅಮ್ಮ? ಹೊರಡುವ. ವೆಹಿಕಲ್ಗೆ ವೇಟ್ ಮಾಡ್ತಿದ್ದೀವಿ, ಆಟೋ ಬರಲಿಕ್ಕೆ. ಆಟೋ ಬಂದ ತಕ್ಷಣ ಹೊರಡೋದು. ಹೌದು, ಅಮ್ಮ ಪ್ಯೂರ್ ನೋಡಿ ಪ್ಯೂರ್ ಕಾಟನ್ ಹಾಕಿದ್ದಾರೆ, ಅದ್ರ ಮೇಲೆ ಹೇಳೋದು. ನಂದು ಸ್ಟುಡಿಯೋದಿಂದ ತಗೊಂಡಂತ ಕಾರ್ಡ್ ಸೆಟ್, ಅಮ್ಮನಿಗೆ ನಾನೇ ತಂದದ್ದಿದ್ದೆ ಎಲ್ಲಿಂದಲೂ. ಕಡಲೆ ಸುಕ್ಕ ತಿಂದಿದ್ದಲ್ಲ ಅಮ್ಮನಿಗೆ ಮತ್ತು ಅತ್ತೆಗೆ ಸೇಮ್ ಕಲರ್ ಸೇಮ್ ಸಲ್ವಾರ್ ಸೆಟ್ ತಂದಿದ್ದೆ, ಎಕ್ಸಾಕ್ಟ್ಲಿ ಸೇಮ್. ನೋಡಿ ಅದೇ ಹಾಕಿದ್ದಾರೆ ಅವರು. ನಂದು ಜುಡಿಯೋದಿಂದ ತಗೊಂಡಂಥದ್ದು. ಲೆಟ್ಸ್ ಗೋ. ಯಾವಾಗಲೂ ಡಾಕ್ಟರ್ ಅಪಾಯಿಂಟ್ಮೆಂಟ್ ಇರುವಾಗ ನನಗೆ ಅಪ್ಪನೇ ಕರ್ಕೊಂಡು ಹೋಗ್ತಿದ್ದದ್ದು ನಮ್ಮದೇ ಆಟೋದಲ್ಲಿ. ಆದರೆ ಈಗ ಅಪ್ಪ ಇಲ್ಲ, ಬೇರೆಯವ್ರ ಆಟೋದಲ್ಲಿ ಹೋಗಬೇಕಾಗುತ್ತೆ. ತುಂಬಾ ಬೇಜಾರಾಗುತ್ತೆ, ಏನೋ ಒಂಥರ ಆ ಫೀಲಿಂಗನ್ನು ಎಕ್ಸ್ಪ್ರೆಸ್ ಮಾಡಲಿಕ್ಕೆ ಆಗೋದಿಲ್ಲ ಬೇಡಿ. ಸೊ ನಮ್ಮದು ಅಪಾಯಿಂಟ್ಮೆಂಟ್ ಎಲ್ಲ ಮುಗಿಯಿತು, ಆಲ್ಮೋಸ್ಟ್ 1 o'clock ಆಗಲಿಕ್ಕೆ ಬಂತು. ಈಗ ಅದು ರೀಟಾ ಭಯ ಆಯ್ತಾ, ಹಿಂದೆಯಿಂದ ಮಾತಾಡ್ತಿದ್ದಾರೆ. ಅಮ್ಮ ಎಂತ ಮಾತಾಡುದು. ಹಾಗೆ ಈಗ ಪೇಟ್ ಪೂಜಾ ಕರ್ನೆ ಕಾಮ್ ಜಾರೆ, ಎಲ್ಲಿ ಅಂತ ಗೊತ್ತಿಲ್ಲ. ಅಂಕ್ಲ್ ಎಲ್ಲಿ ಕರ್ಕೊಂಡು ಹೋಗ್ತಾರೆ ಅಲ್ಲಿಗೆ ಹೋಗುದು, ಊಟ ಮಾಡಿ ಮತ್ತೆ ಪರ್ಚೇಸಿಂಗ್. ನಮ್ಮದು ಡಾಕ್ಟರ್ ಅಪಾಯಿಂಟ್ಮೆಂಟ್ ಮುಗಿಬೇಕಿದ್ರೆ ಅಂಕಲ್ ನಮ್ಮನ್ನು ಪಿಕ್ ಮಾಡಿದರು, ಯಾಕಂದರೆ ಅವರಿಗೆ ಕೂಡ ಸ್ವಲ್ಪ ಪರ್ಚೇಸಿಂಗ್ ಇತ್ತು, ಒಟ್ಟಿಗೆ ಹೋಗುವ ಅಂತ. ಸೊ ಅವರ ಗಾಡಿಯಲ್ಲೇ ಹೋದ್ವಿ. ಸೊ ಫಸ್ಟ್ ಈಗ ಊಟ ಮಾಡಲಿಕ್ಕೆ ಹೋಗುವ ಅಂತ ಹೊರಟಿದ್ದೇವೆ. ಹೋಗ್ತಾ ಇರೋದು ಖೈರಾಲಿ ರೆಸ್ಟೋರೆಂಟಿಗೆ. ಫುಲ್ ಟ್ರಾಫಿಕ್. ಸೊ ರೀಚ್ ಆದ್ವಿ. ನಾನಿಲ್ಲಿ ಫಸ್ಟ್ ಟೈಮ್ ಬರೋದು, ನೋಡುವ ಫುಡ್ ಹೇಗಿದೆ ಅಂತ ಟ್ರೈ ಮಾಡುವ. ಸೊ ನಾವು ರೆಸ್ಟೋರೆಂಟ್ ರೀಚ್ ಆದ್ವಿ, ಹೋಗುವ ಬನ್ನಿ. ನಾವು ಇಲ್ಲಿ ಕೇರಳ ಬಿರಿಯಾನಿ ಆರ್ಡರ್ ಮಾಡಿದ್ವಿ, ಚಿಕನ್ ಬಿರಿಯಾನಿ. ಅದು ಚಿಕ್ಕ ರೈಸ್ ಇದು ಮಾಡ್ತಾರಲ್ಲ, ಅದು ನನಗೆ ತುಂಬ ಇಷ್ಟ. ಸೊ ಅದು ಆರ್ಡರ್ ಮಾಡಿ ಮತ್ತು ಆಂಟಿಗೆ ಮೀಲ್ಸ್ ಆರ್ಡರ್ ಮಾಡಿದ್ವಿ. ದೆನ್ ವಿ ಆರ್ಡರ್ಡ್ ಅಲ್ಫಾಮ್ ಆಯ್ತು, ಆಫ್ಟರ್ ಲಾಂಗ್ ಟೈಮ್ ತಿನ್ನೋದು. ಸೊ ಅದಕ್ಕೆ ಅಲ್ಫಾಮ್ ಆರ್ಡರ್. ಸೊ ವೇಟಿಂಗ್ ಫಾರ್ ಫುಡ್. ಹಂಗೆ ಆಯಿತು, ಜೋರು ಹಸಿರಾಗ್ತಾ ಉಂಟು. ನೋಡುವ ಇಲ್ಲಿದ್ದು ಫುಡ್ ಹೇಗುಂಟು ಅಂತ ಟೇಸ್ಟ್ ಮಾಡುವ. ಸೊ ಒಂದು ಇದಂತ ಕುಕುಂಬರ್ ರೈತ ಕೊಟ್ಟಿದ್ದಾರೆ, ಅದರೊಟ್ಟಿಗೆ ಪಿಕಲ್. ನಾನಿಲ್ಲಿ ಫುಡ್ ಬಂದ ತಕ್ಷಣ ಟೇಸ್ಟ್ ಮಾಡ್ತಿದ್ದೇನೆ. ಬ್ಯಾಕ್ಗ್ರೌಂಡಲ್ಲಿ ಅಮ್ಮ, ಚಿಕ್ಕಮ್ಮ, ಅಂಕಲ್ ಎಲ್ಲ ಡಿಸ್ಕಸ್ ಮಾಡ್ತಿದ್ದಾರೆ, ನೆಕ್ಸ್ಟ್ ಎಲ್ಲಿ ಹೋಗೋದು ಪರ್ಚೇಸಿಂಗ್ಗೆ ಹಾಗೆ ಹೀಗೆ ಅಂತ. ಸೊ ನಾವು ಫಸ್ಟ್ ಟ್ರೈ ಮಾಡಿರುವಂಥದ್ದು ಈ ಕೇರಳ ಬಿರಿಯಾನಿ, ಚಿಕನ್ ಬಿರಿಯಾನಿ ಆಯಿತಾ. ಚಿಕ್ಕ ರೈಸಿಂದ ಮಾಡ್ತಾರಲ್ಲ, ರೈಸಿದ ಹೆಸರು ನಂಗೆ ಎಕ್ಸಾಕ್ಟಾಗಿ ಗೊತ್ತಿಲ್ಲ, ಬಟ್ ನನಗೆ ತುಂಬಾ ಇಷ್ಟ. ತುಂಬಾ ಟೇಸ್ಟಿ ಆಗಿರುತ್ತೆ. ಇಲ್ಲಿ ಕೂಡ ಟ್ರೈ ಮಾಡಿದೆ, ತುಂಬಾ ಇಷ್ಟ ಆಯಿತು. ಅದರ ಜೊತೆಗೆ ಚಿಕ್ಕಮ್ಮ ಅವರು ಮೀಲ್ಸ್ ಆರ್ಡ್ರ್ ಮಾಡಿದರು. ಅವರಿಗೆ ಬಾಯ್ಲ್ಡ್ ರೈಸ್ ಜೊತೆಗೆ ಬಂಗಡೆ ಮೀನು ಸಾರು, ಅದರ ಜೊತೆಗೆ ವೆಜಿಟೇಬಲ್ ಪಲ್ಯ ಆ್ಯಂಡ್ ಪಿಕ್ಕಲ್ ಕೊಟ್ಟಿದ್ದರು. ಆ್ಯಂಡ್ ಈ ಬಿರಿಯಾನಿ ಅಂತೂ ಜಸ್ಟ್ ಸೂಪರ್ಬ್ ಆಯಿತಾ. ನಮ್ಮ ಟೇಬಲ್ ನೋಡಿ ಕಾಣ್ತದೆ.
ಆ್ಯಕ್ಚುಲಿ ಏನು ಗೊತ್ತಾ, ಈ ಫಿಶ್ ಗ್ರೇವಿ ಕೊಟ್ಟಿದ್ರಲ್ಲ ತುಂಬಾ ಟೇಸ್ಟಿ ಆಗಿತ್ತು ಆಯಿತಾ. ಮನೇಲಿ ಮಾಡಿರ್ತೀವಲ್ಲ ಹಾಗೇ ಇತ್ತು. ಇದು ಕೂಡ ತುಂಬಾ ಸೂಪರ್ ಆಗಿತ್ತು. ಅದರ ಜೊತೆಗೆ ನಾನು ಮಶ್ರೂಮ್ ಚಿಲ್ಲಿನ ಆರ್ಡ್ರ್ ಮಾಡಿದೆ. ಇದು ಕೂಡ ಅಷ್ಟೇ. ಆ್ಯಕ್ಚುಲಿ ನನಗೆ ಮಶ್ರೂಮ್ ಅಂದರೆ ತುಂಬಾ ಇಷ್ಟ. ಚಾನ್ಸ್ ಸಿಕ್ಕಿದರೆ ಮಶ್ರೂಮ್ ಡಿಶ್ನ ಆರ್ಡ್ರ್ ಮಾಡ್ತೀನಿ. ಪನ್ನೀರಿಗೆ ಕಂಪೇರ್ ಮಾಡಿದರೆ ಮಶ್ರೂಮ್ ನನಗೆ ತುಂಬಾ ಇಷ್ಟ. ಸೊ ಇಲ್ಲಿ ಆರ್ಡ್ರ್ ಮಾಡಿದ್ವಿ ಮಶ್ರೂಮ್ ಚಿಲ್ಲಿ. ಸ್ವಲ್ಪ ಸ್ಪೈಸಿ ಆಗಿದ್ರು, ಟೇಸ್ಟ್ ಅಂತೂ ಬಾಂಬಟ್ ಆಗಿತ್ತು ಆಯಿತಾ. ಬಿಸಿ ಉಂಟು, ಟೇಸ್ಟ್ ಮಾತ್ರ ಸೂಪರ್, ನೈಸ್, ತುಂಬ ಬಿಸಿ ಉಂಟು. ಆರ್ಡ್ರ್ ಮಾಡುವಾಗಲೇ ವೇಟ್ರ್ ಹೇಳಿದರು ಆಲ್ಬಮ್ ಬರಲಿಕ್ಕೆ 20 ಮಿನಿಟ್ಸ್ ಆಗುತ್ತೆ ಅಂತ. ಆದರೆ ನಮಗೆ ಜೋರು ಹಸಿವಾಗಿತ್ತು ನೋಡಿ, ನಾವು ಹೇಳಿದ್ವಿ ಬಿರಿಯಾನಿ ಫಸ್ಟ್ ತಂದು ಕೊಡಿ ಅಂತ. ಈಗ ಪ್ಲೇಟಲ್ಲಿ ಬಿರಿಯಾನಿ ಖಾಲಿಯಾಗಿದೆ, ಆದರೆ ಆಲ್ಫಮ್ ಬಂದು ಏನು ಮಾಡೋದು, ಆರ್ಡ್ರ್ ಮಾಡೋದನ್ನು ತಿನ್ನಲೇಬೇಕಲ್ಲ. ಆಲ್ಫಮ್ ವಾಸ್ ಸೋ ಗುಡ್. ಸೊ ನೀವು ಮ್ಯಾಂಗ್ಳೂರ್ ಸೈಡ್ ಹೋಗೋದಾದರೆ ಈ ಕೈರಾಲಿ ರೆಸ್ಟೋರೆಂಟ್ನ ಟ್ರೈ ಮಾಡಿ. ನನಗಂತೂ ಫುಡ್ ತುಂಬಾ ಇಷ್ಟ ಆಯಿತು. ಆ್ಯಕ್ಚುಲಿ ನನಗೆ ಅಂಕಲ್ ಸಜೆಸ್ಟ್ ಮಾಡಿದರು ಇಲ್ಲಿ ಬೆಸ್ಟ್ ಕೇರಳ ಪರೋಟ ಸಿಗುತ್ತೆ, ಟ್ರೈ ಮಾಡೋಣ ಅಂತ. ಸೊ ಮಧ್ಯಾಹ್ನದ ಹೊತ್ತಲ್ಲ ಪರೋಟ ಬೇಡ ಅಂತ ನಾವು ಬಿರಿಯಾನಿ ತಿಂದ್ವಿ. ಇಟ್ ವಾಸ್ ಸೋ ಗುಡ್. ಊಟ ಎಲ್ಲ ಆಗಿ ಹೊರಟ್ವಿ. ಊಟ ಅಂತೂ ಸೂಪರ್ ಆಗಿತ್ತು. ಇಷ್ಟ ಆಯ್ತಾ? ಒಳ್ಳೇದಿತ್ತು. ನಾವು ಫಸ್ಟ್ ಟೈಮ್ ಬರೋದು ಈ ಹೋಟೆಲಿಗೆ. ಇಟ್ ವಾಸ್ ನೈಸ್. ಗೊತ್ತಿರ್ಲಿಲ್ಲ ಹೌದು. ಈಗ ಹೋಗುವ, ಲೆಟ್ಸ್ ಕಂಟಿನ್ಯೂ ವಿತ್ ದ ಶಾಪಿಂಗ್. ನಾವು ಶಾಪಿಂಗ್ ಅಂತ ಬರೋದು ಫಸ್ಟ್ ಊಟ ಮಾಡೋದಾಯ್ತಾ ಯಾವಾಗಲೂ ಹೀಗೆ. ಗಟ್ಟಿ ಮಾಡೋದು. ಲೆಟ್ಸ್ ಕ್ರಾಸ್ ದ ರೋಡ್. ಅಲ್ಲಿಂದ ನಾವು ನೆಕ್ಸ್ಟ್ ಬಂದಿರೋದು ಫಾರಮ್ ಮಾಲಿಗೆ ಬಂದ ತಕ್ಷಣ ವೆಲ್ಕಮ್ ಮಾಡೋದು ಯಾರು ಹೇಳಿ, ಮಿಂಚು, ನಮ್ಮ ಮ್ಯಾಂಗ್ಳೂರ್ ಫೇಮಸ್ ಆಗಿರುವ ಈ ಬೆಕ್ಕು. ಆದರೆ ಅನ್ಫಾರ್ಚುನೇಟ್ಲಿ ನಾವು ಬರುವಾಗ ಮಲಗಿತ್ತು. ಫೈನಲಿ ನಾವು ಫಾರಮ್ ಮಾಲ್ ರೀಚ್ ಆದ್ವಿ. ಚಂದ ಉಂಟಾ? ಇಷ್ಟ ಆಯ್ತು. ಇದು ಕೊಡುವಲ್ಲ ಚಿಕ್ಕ ನೋಡಿ, ಫುಲ್ ಬರ್ತದ ವೈಡ್ ಆ್ಯಂಗಲಿಗೆ ಬರೋದಿದ್ರೆ. ಇದು ಚಂದ ಉಂಟು. ನನಗೆ ಸ್ಕರ್ಟ್ ಇಷ್ಟ ಆಯ್ತು ಇದು. ಬಟ್ ಇದು ಮಟೀರಿಯಲ್ ತುಂಬ ಒಳ್ಳೆದುಂಟು. ಮಟೀರಿಯಲ್ ಇಸ್ ಗುಡ್. ಸಮ್ಮರ್ ಗಿಫ್ಟ್ ಕೊಡಲಿಕ್ಕೆ. ಸರ್ ಯಾರಿಗಾದ್ರೂ ಏನಾದರೂ ಗಿಫ್ಟ್ ಕೊಡಬೇಕಿದ್ರೆ ಅದು ಯೂಸ್ಫುಲ್ ಆಗಿರಬೇಕಲ್ವಾ. ಅವರು ಅದನ್ನು ದಿನ ಯೂಸ್ ಮಾಡಿದ್ರೇ ಖುಷಿ ಅಂತಲೇ ಹೇಳ್ಬೋದು. ಏನಾದರೂ ಪ್ರೈಸ್ ಕೊಟ್ಟು ಅದು ಶೋ ಪೀಸ್ ಎಲ್ಲ ಆಗೋದಾದ್ರೆ ಹಾಗೆ ಒಳಗಿಡೋದಾದರೆ ವಾಟ್ಸ್ ಎ ಯೂಸ್ ಅಲ್ವಾ. ಸೊ ನಾವೆನಿಸಿದ್ವಿ ಹೇಗೂ ಹೌಸ್ ವಾರ್ಮಿಂಗ್ ಅಲ್ಲ, ಏನಾದರೂ ಸಮಥಿಂಗ್ ಯೂಸ್ಫುಲ್ ಡೈಲಿ ಯೂಸ್ ಮಾಡುವಂಥದ್ದು ಕೊಡುವ ಅಂತ. ಸೊ ನಾನು ಅದಕ್ಕೆ ಇಲ್ಲಿ ಈ ಸೆಟ್ಟನ್ನು ನೋಡ್ತಾ ಇದ್ದೀನಿ. ಇದರಲ್ಲಿ ಕಡಾಯಿ, ಪ್ಯಾನ್ ಆ್ಯಂಡ್ ತವಾ ಎಲ್ಲ ಇತ್ತು. ಇದನ್ನು ನೋಡ್ತಿದ್ದೀನಿ. ಇದರ ಕಾಂಬೋ ಪ್ಯಾಕ್ ಬರ್ತದಲ್ಲ, ನನಗಂತೂ ತುಂಬ ಆಪ್ಷನ್ ಇತ್ತು ಇಲ್ಲಿ ಸ್ಪಾರಲ್ಲಿ. ಸೊ ಐ ವಾಸ್ ಜಸ್ಟ್ ಕಂಪೇರಿಂಗ್ ಯಾವುದು ಕೊಟ್ಟರೆ ಯೂಸ್ಫುಲ್ ಆಗುತ್ತೆ ಅಂತ. ಮತ್ತು ನಾನ್ ಸ್ಟಿಕ್ ಕೊಡೋದ್ರಲ್ಲಿ ನನಗೆ ಅಷ್ಟು ಇಷ್ಟ ಆಗಲಿಲ್ಲ, ಯಾಕೆಂದರೆ ಅದರ ಕೋಟಿಂಗ್ ಎಲ್ಲ ಹೋಗಿಬಿಡುತ್ತೆ. ಇಟ್ ಈಸ್ ನಾಟ್ ಗುಡ್ ಫಾರ್ ಹೆಲ್ತ್ ಅಂತ ಕೂಡ ಹೇಳ್ತಾರೆ. ಸೊ ಏನಾದರೂ ಕೊಡುವಾಗ ಒಳ್ಳೆಯದೇ ಕೊಡಬೇಕು. ಸೊ ಅದಕ್ಕೆ ನಾನು ಈ ಸೆಟ್ಟನ್ನು ಪರ್ಚೇಸ್ ಮಾಡ್ತಾ ಇದ್ದೀನಿ. ನಾನಂತೂ ಗಿಫ್ಟ್ ಪರ್ಚೇಸ್ ಒಂದೇ ಏಟಿಗೆ ಮುಗೀತಂತಲೇ ಹೇಳ್ಬೋದು. ಸೊ ಏನು ಹೇಳೋದು, ಬಂದೆ, ನೋಡಿದೆ, ಇಷ್ಟ ಆಯಿತು, ತಗೊಂಡೆ ಅಷ್ಟೇ. ಸೊ ಹೇಗಿದೆ ನನ್ನ ಈ ಪರ್ಚೇಸ್ ಅಂತ ನಂಗೆ ತಿಳಿಸಿ. ಅದಾದಮೇಲೆ ಚಿಕ್ಕಮ್ಮನವರಿಗೆ, ಮಮ್ಮಿಗೆಲ್ಲ ಸ್ವಲ್ಪ ಪರ್ಚೇಸಿಂಗ್ ಇತ್ತು, ಅದನ್ನು ಇಲ್ಲಿ ಮಾಡ್ತಾಯಿದ್ವಿ. ಇದು 10 ಪೀಸ್. ಇದು ಬೌಲ್, ಇದು 699. ಇದು 12 ಪೀಸ್. ದಾಖಾಯ್ತಾಗಿತ್ತು. ಪ್ಲೇಟ್ಸ್ ಎಲ್ಲ ತಗೊಳ್ಳಿಕ್ಕಿತ್ತು ಆಯಿತಾ. ಸೊ ಪ್ಲೇಟ್ಸ್ ತಗೊಳ್ಳುವಾಗ ಕೂಡ ಕನ್ಫ್ಯೂಷನ್, ಯಾವ ಪ್ಲೇಟ್ಸ್ ತಗೊಳ್ಳೋದು, ನಾರ್ಮಲ್ ಮೆಲಮೈನ್ ಪ್ಲೇಟ್ಸ್ ತಗೊಳ್ಳೋದಾ ಅಥವಾ ಸಿರಾಮಿಕ್ ತಗೊಳ್ಳೋದಾ ಅಂತ. ಈ ಸಿರಾಮಿಕ್ ಪ್ಲೇಟ್ಸ್ ಎಲ್ಲ ನೋಡಿದರೆ ಸ್ವಲ್ಪ ಹೆವಿ ಬರುತ್ತೆ ಕಂಪೇರ್ ಟು ಮೆಲಮೈನ್. ಸೊ ಸಿರಾಮಿಕ್ಕಲ್ಲಿ ನಮಗೆ ಜಾಸ್ತಿ ಆಪ್ಷನ್ ಸಿಗಲಿಲ್ಲ. ಮತ್ತು ಈ ಕಾಂಬೋ ಸೆಟ್ಟೆಲ್ಲ ಇತ್ತು. ಈ ಕಾಂಬೋದಲ್ಲಿ ನೀವು ನೋಡ್ಬೋದು 4 ದೊಡ್ಡ ಪ್ಲೇಟ್, 4 ಸಣ್ಣ ಪ್ಲೇಟ್, ಅದರ ಜೊತೆಗೆ 4 ಬೌಲ್ ಏನಾಯಿತು ಫಾರ್ 699. ಸೇಮ್ ಆಫರ್ ಇನ್ನೊಂದು ಟೈಪ್ ಪ್ಲೇಟ್ಸಲ್ಲಿ ಇತ್ತಾಯ್ತಾ. ಅದಾದಮೇಲೆ ಸಣ್ಣ ಪುಟ್ಟ ಪರ್ಚೇಸ್ ಎಲ್ಲ ಬಾಕಿ ಇತ್ತು, ಅದನ್ನೆಲ್ಲ ಪರ್ಚೇಸ್ ಮಾಡ್ತಿದ್ವಿ. ಹೇಗೂ ನನಗೆ ನ್ಯೂ ಅಕಾಡೆಮಿಕ್ ಇಯರ್ ಕೂಡ ಸ್ಟಾರ್ಟ್ ಆಗ್ತಾ ಉಂಟು. ಟೀಚರ್ ಅಂದಮೇಲೆ ನಮಗೂ ಸ್ವಲ್ಪ ಪರ್ಚೇಸಸ್ ಇರುತ್ತಲ್ವ. ಮಕ್ಕಳು ಬ್ಯಾಗ್, ಪೆನ್, ಪುಸ್ತಕ ಎಲ್ಲ ತಗೊಂಡ್ರೆ ನಮಗೆ ಎವ್ರಿ ಇಯರಿಗೆ ಬ್ಯಾಗ್, ಬುಕ್ಸ್ ಅಂತೂ ಬೇಡ, ಆದರೆ ವಾಟರ್ ಬಾಟಲ್, ಟಿಫಿನ್ ಬ್ಯಾಗ್ ಅದೆಲ್ಲ ಬೇಕಾಗುತ್ತೆ. ಸೊ ಅದೆಲ್ಲ ಪರ್ಚೇಸ್ ಇತ್ತು. ಸೊ ಈ ಟೀ ಕಪ್ಸ್ ನನಗಂತೂ ತುಂಬಾ ಇಷ್ಟ, ನಮ್ಮ ಮನೇಲಿ ಇದೇ ಇರೋದು.
ಸೊ ಅದಕ್ಕೆ ಇನ್ನೊಂದು ಸೆಟನ್ನು ಪರ್ಚೇಸ್ ಮಾಡಿದೆ, ಗೆಸ್ಟ್ ಎಲ್ಲ ಬಂದರೆ ಕೊಡ್ಬೋದಂತ. ಶಾಪಿಂಗ್ ಎಲ್ಲ ಆಗಿ ಸುಸ್ತಾಗಿ ಇಟ್ಸ್ ಐಸ್ ಕ್ರೀಮ್ ಟೈಮ್. ಸುಸ್ತಾಯ್ತು, ಅದಕ್ಕೆ ಮೆಕ್ಡೊನಾಲ್ಡ್ಸಿಗೆ ಹೋಗಿ ಸಾಫ್ಟಿ ತಗೊಂಡ್ವಿ. ಸುಸ್ತಾಯ್ತಾ? ಕೈ ಕಾಲೆಲ್ಲ ನೋವಾಯ್ತು, ಸುತ್ತಾಡಿ ಟಯರ್ಡ್. ಬೆಳಿಗ್ಗೆ ಒಂದು 10 ಗಂಟೆಗೆ ಹೊರಟದ್ದು ಮನೆಯಿಂದ, ಈಗ ಟೈಮ್ 4 ಗಂಟೆ. ಓ, ನಿಮಗೆ ಇನ್ನೊಂದು ವಿಷಯ ಹೇಳಲಿಕ್ಕೆ ಮರ್ತೋಯ್ತು ನನಗೆ. ಏನು ಗೊತ್ತಾ, ಈ ಸ್ಪಾರ್ ಅಲ್ಲಿ ನೀವು ಗಿಫ್ಟ್ ರ್ಯಾಪಿಂಗ್ ಕಸ್ಟಮರ್ ಕೇರ್ ಉಂಟಲ್ಲ, ಅಲ್ಲಿಗೆ ಬಂದರೆ ಯು ವಿಲ್ ಗೆಟ್ ದ ಬ್ಯೂಟಿಫುಲ್ ನೇಲ್ ಆರ್ಟ್ ಕಲೆಕ್ಷನ್. ಆಯಿತಾ, ನಿಮಗೆ 100 ರೂಪೀಸ್ ಆ್ಯಂಡ್ 79 ರುಪೀಸಿಗೆ ಇಲ್ಲಿ ಆಫರ್ ನಡೀತಾ ಉಂಟು. ಬ್ಯೂಟಿಫುಲ್ ನೇಲ್ಸ್ ಸಿಗುತ್ತೆ ನಿಮಗೆ, ಫೇಕ್ ನೇಲ್ಸ್. ನಿಮಗೇನಾದರೂ ಪರ್ಚೇಸ್ ಮಾಡಲಿಕ್ಕಿದ್ರೆ ಡೂ ವಿಸಿಟ್. ಆಯಿತಾ, ನಂಗಂದು ತುಂಬ ಇಷ್ಟ ಆಗಿ ನಾನೊಂದು ಪರ್ಚೇಸ್ ಮಾಡಿದೆ. ಇವನ್ ಇದರಲ್ಲಿ ನೇಲ್ ಸ್ಟಿಕ್ಕರ್ಸ್ ಕೂಡ ಕೊಟ್ಟಿದ್ದಾರೆ. ಸೊ ಇಟ್ ಈಸ್ ವೆರಿ ಈಸಿ ಟು ಯೂಸ್ ಆಲ್ಸೋ. ಸೊ ಅಲ್ಲಿಂದ ನಾವು ಹೋಗ್ತಾ ಇರೋದು ಈಗ ಬಂದರ್ ರೋಡಿಗೆ. ನಮಗೆ ಸ್ವಲ್ಪ ಪಾತ್ರೆಗಳ ಪರ್ಚೇಸಿಂಗ್ ಉಂಟು, ಒಂದು ನೀರು ತುಂಬಿಸ್ಲಿಕ್ಕೆ ಇಡುವಂಥ ಡ್ರಮ್ ಆ್ಯಂಡ್ ಒಂದು ತೊಂದರೆ ತಗೊಳ್ಳಿಕ್ಕೆ ಉಂಟು. ಅದಕ್ಕೆ ಕೆಲವು ಸ್ಟೋರನ್ನು ವಿಸಿಟ್ ಮಾಡಿದ್ವಿ, ಆದರೆ ನಮಗೆ ಬೇಕಾದ ಸೈಜಲ್ಲಿ ಸಿಗಲಿಲ್ಲ, ಎಲ್ಲ ದೊಡ್ಡದಿತ್ತು. ನಮಗೊಂದು 10-12 ಲೀಟರ್ಸ್ ಇದು ಡ್ರಮ್ ಸಾಕಿತ್ತು. ಸೊ ಫೈನಲಿ ನಮಗೆ ಈ ಶಾಪಲ್ಲಿ ಶಾಪಿನ ಹೆಸರು ಬಂದುಬಿಟ್ಟು ಮಾರುತಿ ಸ್ಟೀಲ್ ಸೆಂಟರ್, PB ಟವರ್, ಮೈದಾನ್ 4th ಕ್ರಾಸ್ ರೋಡು, ಮ್ಯಾಂಗ್ಳೂರಲ್ಲಿರುವಂಥದ್ದು. ಸೊ ನಿಮ್ಗೇನಾದ್ರು ಬೇಕಿದ್ರೆ ನೀವು ಇದನ್ನು ವಿಸಿಟ್ ಮಾಡ್ಬೋದು. ಇಲ್ಲಿ ಇವರ ಹತ್ರ ತುಂಬಾ ಆಪ್ಷನ್ ಇತ್ತಾಯ್ತು. ಆ್ಯಕ್ಚುಲಿ ಇದಕ್ಕೋಸ್ಕರ ತುಂಬ ಶಾಪನ್ನು ಹುಡುಕಾಡಿದ್ದೇವೆ, ಆದರೆ ಎಲ್ಲ ಕಡೆ ನಮಗೆ ಸಿಗಲಿಲ್ಲ, ಎಲ್ಲ ಕಡೆ ಸ್ಟಾಕ್ ಇಲ್ಲ, ಸಿಂಗಲ್ ಪೀಸ್ ಇರೋದು ಅಂತ ಹೇಳ್ತಿದ್ರು. ಸಿಂಗಲ್ ಪೀಸ್ ಇದ್ದರೆ ಇಟ್ಸ್ ಡಿಫಿಕಲ್ಟ್ ಟು ಡಿಸೈಡ್ ಅಲ್ವಾ, ಒಳ್ಳೇದುಂಟಾ ಇಲ್ವಾ ಅಂತ. ಒಂದು 3-4 ತೋರಿಸಿದರೆ ಯಾವುದನ್ನಾದ್ರು ಒಂದೊಂದು ಸೆಲೆಕ್ಟ್ ಮಾಡ್ಬೋದು. ಫೈನಲಿ ನಮಗೆ ಈ ಶಾಪಲ್ಲಿ ಸಿಕ್ತು. ವೇಟ್ चलें त्यात काढली कितले वेट बोला नियरली 3 kgs ಉಂಟು. ಎಷ್ಟು ಹೇಳಿದೆ ಕೆ ಜಿಗೆ? 425 kgಗೆ 1200. ते के जी वाइजಗೆ ಅಲ್ಯೂಮಿನಿಯಂ या के जी वाइज ಅಲ್ಯೂಮಿನಿಯಂ का कितना है? 690 किलो दोन पड़े. ಈ ಶಾಪಲ್ಲಿ ಅಂತೂ ಸ್ಟೀಲ್ ವೆಸಲ್ಸಿಗೆಲ್ಲ 495 ಪರ್ kg, ಅಲ್ಯೂಮಿನಿಯಂ ತಗೊಳ್ಳೋದಾದರೆ 690 ಪರ್ kg. ನಮಗೆ ಸ್ಟೀಲ್ ಡ್ರಮ್ ಏನೋ ಇಷ್ಟ ಆಯಿತು, ಆದರೆ ಈ ತೊಂದರೆ ತುಂಬಾ ಇಷ್ಟ ಆಗಲಿಲ್ಲ. ಯಾಕೆಂದರೆ ಇದು ಅಲ್ಯೂಮಿನಿಯಂ ಅಲ್ಲ, ಬೇಡ ಅಂತ ಸ್ಟೀಲಿಗೆ ಶಿಫ್ಟ್ ಆಗುವ ಅಂತ ಅಂದ್ಕೊಂಡ್ವಿ. ಸೊ ಬೇರೆ ಆಪ್ಷನನ್ನು ಕೂಡ ಕೇಳಿದ್ವಿ, ತುಂಬ ಆಪ್ಷನ್ ಕೂಡ ತೋರಿಸಿದರು. ಆ್ಯಂಡ್ ಇಷ್ಟು ದೊಡ್ಡ ಸೈಜ್ ಬೇಡ ಇತ್ತು, ಯಾಕೆಂದ್ರೆ ದೊಡ್ಡದಿದೆ ಮನೆಯಲ್ಲಿ, ಸಣ್ಣದನ್ನು ಹುಡುಕ್ತಿದ್ವಿ, ತುಂಬ ಕಷ್ಟದಲ್ಲಿ ಸಿಕ್ತು ಅಂತಲೇ ಹೇಳ್ಬೋದು. ಇದಕ್ಕೆ ಪೀಸ್ ರೇಟ್ ಆಯಿತಾ, ಇದು ಪೀಸ್ ರೇಟ್ ಕೊಟ್ಟಿದ್ದಂತ ತಗೊಂಡ್ವಿ. ಹೌದಲ್ಲ, ಇದಾದರೆ ಕೆ ಜಿ ವೈಸ್, ಅದಾದರೆ ಪೀಸ್ ರೇಟ್ 830. ಅದಕ್ಕೆ ಇದೆಲ್ಲ ಉಂಟು ಬೇಕಾದದ್ದು. ಬೆಳಗ್ಗೆ ಮನೆಯಿಂದ ಹೊರಡಬೇಕಿದ್ರೆ ಜೋರು ಬಿಸಿಲು, ಶಾಪಿಂಗ್ ಮಾಡೋದು ತುಂಬಾ ಸೆಕೆ ಆಗ್ತಿತ್ತು. ಹ್ಯುಮಿಡಿಟಿ ಕೂಡ ಜಾಸ್ತಿ ಇತ್ತು. ಆದರೆ ಈಗ ಮನೆಗೆ ವಾಪಸ್ ಬರಬೇಕಿದ್ರೆ ವೆದರ್ ಸ್ವಲ್ಪ ಚೇಂಜ್ ಆಗ್ತಾ ಉಂಟು, ಅಲ್ಲಲ್ಲಿ ಮೋಡ ಕವಿದ ವಾತಾವರಣ. ಫೈನಲಿ ವಿ ಆರ್ ಬ್ಯಾಕ್ ಹೋಮ್ ಆಫ್ಟರ್ ಶಾಪಿಂಗ್. ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಮತ್ತು ಸಿಗೋಣ ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಗಳ ಜೊತೆಗೆ. ಬಾಯ್. ನಿಮಗೀಗ ಬಾಯ್ ಹೇಳಬೇಕಿದ್ರೆ ನೋಡಿ, ವೆದರ್ ಕಂಪ್ಲೀಟ್ಲಿ ಚೇಂಜ್ ಆಗಿ ಮಳೆ ಬಂದು ಕೂಡ ಆಯಿತು.